ಗುಡ್ ಮಾರ್ನಿಂಗ್ ಗಾಯ್ಸ್. ಇತ್ತ ಗಂಟೆ ಅದು 5:15 ಏನಂತ ಜಾಗಿಂಗ್ ಟ್ರ್ಯಾಕ್ಗೆ ಬತ್ತೆ ಒಂದು ಫುಲ್ ನೋಡ್ಪ ಜಾಗಿಂಗ್ ಟ್ರ್ಯಾಕ್ ಇದೆಲ್ಲ ತೋಜ ಅಂದು ಸೊ ನಿಕ್ಲಿಗೆ ಏನು ವಿಷಯ ಅಂತ ಬಂದ್ಪೆ ಮಲ್ಲಿಪುಗತ್ತೆ. ಜಾಸ್ತಿ ಎಕ್ಸಸೈಸ್ ಮಲ್ಪರಾಯಿದ್ದೀನಿ ದಯ ಬಂದಾಗ 1 ವೀಕ್ ಲಾಸ್ಟ್ ಫೀವರ್ ಇತ್ತು ಅಂಚೆ ಎಕ್ಸಸೈಸ್ ಜಾಸ್ತಿ ಮಲ್ಪರ್ಲಾಯಿಜಿ ವಿಷಯನ ಬಂದಾಗ ಇನ್ನು 22 ದಿನ ನಾನು 2 ದಿನ ಬಿಟ್ಟು ದುಬೈ ರನ್ ಉಂಡು. ಸೊ ಎಂಕಲು ದುಬೈ ರನ್ ಚಾಲೆಂಜ್ ಪ್ರಿಪೇರ್ ಅಂದಿತ್ತ ಯಾನ್ಲ ಏನ ವೈಫ್ಲ ಆಯ್ತು ಮಿಡ್ಲಿಡ್ ಫೀವರ್ ಬರ್ತುಂಡು ಒಂದು ವಾರಡು. ಸೊ 20th ಇನಿ ಮೊಟಲ್ ಫೀವರ್ ಎಂಕ್ಲೆಗೆ ಐ ಮೀನ್ ಎಂಜು ಚಾಲೆಂಜ್ ಇತ್ತು ಅದು ಅಂಚೆನಿ ಬತ್ತಾನು ಜಾಗ್ ಮಲ್ಪರಿನ ಕಾಣ ಏನೋ ಪಾತ್ರೆ ಕಾವಂದಿಜ್ಜಿ ಬಾಯಿ ಮಾತ ಒಂದುಂಟು. ಸೊ ವಿಷಯನ ಬಂದಾಗ ಎಂಕ್ಲಿಗೆ ವಿನ್ ಆಪನ್ ಇಂಪಾರ್ಟೆಂಟ್ ಅತ್ತು ಎಂಗ್ಲೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಪ್ಪಣ್ಣ ಫಸ್ಟ್ ಟೈಮ್ ದುಬೈ ರನ್ ಪಾರ್ಟಿಸಿಪೇಟ್ ಮಾಡ್ಕೊಳ. ಸೊ ಪಾರ್ಟಿಸಿಪೇಟ್ ಮಾಡಲು ಮೆಮೊರಿ ಮಸ್ತ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಹಂಗೆ ಅಟೆಂಡ್ ಮಾಡ್ಕೊಳಲ್ಲ. ಸೊ ಗೊತ್ತು ಎಲ್ಲಂಜಿ ಸಂಡೇ ಬಲಿಪಾನ ಜನ ಬಲಿಪಾರ ಆಪಣೆ ಜನ ಗೊತ್ತಿದೆ ಎಂಕ್ಲಿಗೆ ಬಟ್ ಆಬ್ವಿಯಸ್ಲಿ ಪಾರ್ಟಿಸಿಪೇಟ್ ಅಂತ ಮಲ್ಪೊಡೆ. ಸೊ ಇನ್ನೇನು ಒಂಚೂರು ಫೀವರ್ ಅಣ್ಣ ಬತ್ತಾನು ಜಾಗಿ ಮಲ್ಪಗ ಒಂದು ತೂಕ ಏನಾಗ್ಬಿಡು ಸಂಡೇ ಲೆಟ್ಸ್ ಗೋ. ನಿಕ್ಲೆಲ್ಲ ಕ್ಯೂರಿಯಾಸಿಟಿ ಉಂಡದ ಎಂಕಂದು ಮಸ್ತ್ ಎಕ್ಸೈಟ್ ಉಂಡು ಏನಾಗ್ಬಿಡು ತೂಕ ಅಂದು ತುಲ ಕಾಣೆ ಬರ್ತದೆ ಮೂಲು ಬ್ಲಾಗ್ ಮಲ್ತದಲ್ಲ ಹೋಯ್ ತೂಕ ಏನಾಗ್ಬಿಡು ಅಂತ ಕಾದರ್ ಇತ್ತು ಬೇಡ ಅಲ್ಲಿ ಬರಾಪುಂಡ ತುಲೆ നല്ല ಸರಿಯಾದ ಜಿ ಓಕೆ ತೂಕ ಎಂಜಾಪುಂಡು ಇಂಗ್ಲೆಲ್ಲ ಅಟೆಂಡ್ ಮಾಡ್ಕೊಡು ಇನ್ನೊಬ್ಬರು ಸ್ವಪ್ನ ಮಕ್ಕ ವಿಷಯ ഞാനൊന്ന് ക്യൂരല്ല മോനല്ല ക്യൂരാത്തി ചൊല്ലു ಓಕೆ ಗಾಯ್ಸ್ ತೂಕ ದುಬೈ ರನ್ ಹಿಡಿದು ಕನೆಕ್ಟ್ ಮೀಟ್ ಹಾಕಲು ಬಾಯ್. ಸೊಲ್ ಮೇಲೆ ತುಳುವರೆ ವಾಯಸಿಜ್ಜಿ. ಸೊ ಎಂಕ್ಲಿನೇ ಬೈದ ಸೊ ಎಕ್ಸೈಟ್ ಆದಿಲ್ಲ ದುಬೈ ರನ್ಗೆ ಬೈದ ಇದು ಗಂಟೆದು 5:30 ಈ ಲೊಕೇಶನ್ ಬೈದತ್ತೆ ನೀವು ತೊಂದಿಪ್ಪಾರ ಬ್ಯಾಕ್ಗ್ರೌಂಡು ಫ್ಯೂಚರ್ ಮ್ಯೂಸಿಯಂ ಉಂಡು ಬ್ಯಾಕ್ ಸೈಡ್. ಸೊ ಗಂಟೆ 5:30 ನಮ್ಮ ಇಲ್ಲಾರ್ದು 4 ಕಾಲು ಲೆಕ್ಕದ 4 ಮುಕ್ಕಲು ಎಕ್ಕಿದಾರ್ದ ಟೈಮು 5:20. ಸೊ ಅವೇ ಆದ್ಬೇಕು ಇದರ್ದು ಬೈತಾ ಬಟ್ ವಿಷಯನೇ ಬಣ್ಣ ಎನ್ನೆಲ್ಲ ವಯಸ್ಸಾರಿಜ್ಜಿ ಮೊದಲ ವಯಸ್ಸಾರಿಜ್ಜಿ ವಯಸ್ಸಲ್ಲ ಹೆಲ್ತ್ ಅಂತ ಖರಾಬ್ ಉಂಡು ಬಟ್ ಅಣ್ಣ ಎಕ್ಸೈಟ್ಮೆಂಟ್ ಅಂತೂ ಭಯಂಕರ ಉಂಡು ಪನ್ನ ದಾಗ್ ದಾಯಪಂಡ ಆಕ್ಚುಲಿ ವರ್ಷ ಗೋರ ಮಾತ್ರಗೆ ಯಾನಂತ ಫಸ್ಟ್ ದುಬೈಗೆ ಬಂದಾಗ ಮೇರ್ ಬಂದಿತ್ತಿರು ದುಬೈ ರನ್ನದ ಬಗ್ಗೆ. ಸೊ ಹೆಂಗೆ ಫುಲ್ ಎಕ್ಸೈಟ್ಮೆಂಟ್ ಇಡುತ್ತೆ ನಾನು ಪಾರ್ಟಿಸಿಪೇಟ್ ಮಾಡ್ಕೊಡೋದು ಸ್ಟಾರ್ಟಿಂಗ್ ವಾಕಿಂಗ್ ಮಾತ್ರ ಬಂತಂದಿತ್ತೆ ನೆಕ್ಸ್ಟ್ ಜಾಗಿಂಗ್ ಇಲ್ಲ ಪ್ರಾಕ್ಟೀಸ್. ಆ್ಯಕ್ಚುಲಿ ವಿಷಯನ ಬಂದು 30 days ಬ್ಯಾಕ್ ಹಂಗೆ ಸ್ಟಾರ್ಟ್ ಮಾಡ್ತಿದ್ದೆ ಹಂಗೆ ಪ್ರಿಪ್ರೇಷನ್ ಅಂತ ಲಾಸ್ಟ್ 20 days ಮಟ್ಟ ಹೆಂಗೆ ಕರೆಕ್ಟ್ ಪ್ರಿಪ್ರೇಷನ್ ಬಂದಿತ್ತು. ಲಾಸ್ಟ್ 10 days ಆನಾಗ ಫೀವರ್ ಬರ್ತಂಡು ಹೆಲ್ತ್ ಫುಲ್ ಖರಾಬ್ ಹೋಯ್ತಂಡು ಹೆಂಗಲ್ಲ ಆ್ಯಕ್ಚುಲಿ ಗೊತ್ತಿಲ್ಲ ವಾಯ್ಸ್ ಗೊತ್ತಾ ಒಂದು ಪರ್ಫೆಕ್ಟ್ ಸಿಚುವೇಶನ್ ಇದ್ದಂಡು ಬಟ್ ಆಂಡಲ್ಲ ಎಂಕ್ಲವರ ಏನ ಗೋಲು ರೀಚ್ ಮಾಡ್ಕೊಂಡು ಹಿಡಿದಿಲ್ಲ ಗೋಲ್ದು ಜರ್ನಿ ಮಸ್ತ್ ಇಂಪಾರ್ಟೆಂಟ್ ಕೆ. ಸೊ ಎಂಕ್ಲು ಅಟ್ಲೀಸ್ಟ್ ಅಟೆಂಡ್ ಆಡಲ್ಲ ಮಲ್ಪೊಡು ಬಂದು ಬರ್ತೀನಿ ಆಪನ ಬೊಕ್ಕ ದೂಕ ಅಂದು ಯಾಪನ ಒಂದು ವಾರ ಆಪನ ಬೊಕ್ಕ ನೆಕ್ಸ್ಟ್ ಎಲ್ಲೇ ಬೋರ್ಡ್ ಪಣ್ಣ ಬರಲ್ಲ ತಿಕ್ಕು ವಾರಲ್ಲ ಯಾಕೆ ಪೋಕ ಎಕ್ಸೈಟ್ ಆದಿಲ್ಲ ತೂಕ ಎಂಚೊಂಡೊಂದು ಎಂಗ್ಳು 5 ಗಂಟೆಗೆ ವಟ ಪಾತ್ರ ಬಂದಿಲ್ಲ ಇದು ಕೂಡ ತೊಗೊಂಡಿಲ್ಲ ಬಾರಿ ಲೈಕ್ ಹಾಕೊಂಡು. ಸೊ ಮಾತ್ರ ಜೊತೆ ಬೇರೆ ಜಗನ್ ಸ್ಯಾಟಿಸ್ಫ್ಯಾಕ್ಷನ್ ಲಕ್ಕದ ಅವಳ ಸಂಡೇ ನಿಲ್ಲುತ್ತೆ. ಸೊ ಬಲೆ ನಿಕ್ಕಲ್ಲ ಎಂಜಾಯ್ ಮಾಡ್ಕೋಗ ನಮ್ಮ ಆಲ್ಮೋಸ್ಟ್ ಅಪ್ಡೇಟ್ ಮಾಡ್ಕುವ ನಿನ್ನ ವಾಯ್ಸ್ ಅರ್ಥ ಆಗ್ಬಿಡತ್ತ. ಹಾಂ ನಿನ್ನ ವಾಯ್ಸ್ ಅಡ್ಡ ಅರ್ಥ ಒಂದುಂಡು ಓಕೆ ಗಾಯ್ಸ್ ಹೋಯ್ ತೂಕ ಅವಳಿ ನನ್ನೊಂದು ಎಂಚೊಂಡೊಂದು ಲೆಟ್ಸ್ ಗೋ. ಜನ ಸಾಗರಡು ತುಂಬಿ ತುಳುಕುದು ಹೋತುಂಡು ಎಂಗುಲು ಮುಂದೆ ತುಳುಕೊಂದು ಲೆತ್ತ ಎಂಚಿನ ಮರ 5:30 ಗಂಟೆಗೆ ಈ ಜನ ಸೇರಿದ್ದಾರೆ. ನನಗೆ ಅರ್ಧ ಗಂಟೆನಾಗ ಏನು ಚಾಪಣ ದೇವರೇ ಗೊತ್ತು. ಆ್ಯಕ್ಚುಲಿ ನಾನು ಸ್ಲಾಟ್ ಪಿಕ್ ಮಾಡಿದ್ದೀನಿ 5 to 5:30 ತುಂಬ ಸ್ಲಾಟ್ ಇತ್ತು ಕೂಡ 5:30 to 6 ಉಂಡು ಕೂಡ 6 to 6:30 ಉಂಡು. ಆ್ಯಕ್ಚುಲಿ ರೆಡ್ ಆಪ್ಷನ್ ಇಟ್ಕೊಂಡು ಒಂಜಿ 5 kilometer ಬೊಕ್ಕ 10 kilometer ಬಂದು ಇದೆಂಗಲ್ ಚೂಸ್ ಬಂದಿನ 5 kilometer. ಸೊ 5 kilometer ದಕ್ಕೆ ಒಂದು ಬೇಗ ಇಪ್ಪುಂಡು 10 kilometer ಅಂತ ಲೇಟ್ ಉಂಡು. ಸೊ ಸ್ಲಾಟ್ ಆ್ಯಕ್ಚುಲಿ ಏನು ವಿಷಯ ಬಂದಾಗ ಅವು ದಾದಾಲ್ ಬೇರೆ ಬಂದಾಗ ಈ ತೆನ್ನಲ್ಲಿ ಎತ್ತು ಲಕ್ಷ ಜನ ಜಾಯ್ನ್ ಆಂದು ಇರುತ್ತೆ ಮೂಲು.
ಸೊ ಬರೋನ್ ಒಂಜಿ ಟೈಮ್ ಬತ್ತೆರಡಕ್ಕೆ ನಾತ್ಕೊಂಡು ಬರಬ್ಜೆ ಕ್ರೌಡನ್ನು ಐಕ್ ಮಕ್ಕಳು ಪೇರು ಪಂಡ ಬೇಗ ತಿನ್ನಕ್ಲಿ ಬೇಗ ಇದ್ರೋಡು ಕೊರ್ಪೇರು ಒಕ್ಕ ಪಕ್ಕ ಬತ್ತಿನಕ್ಲಿ ಪಿರ ಕೊರೋಪೇರು ಲಾಸ್ಟ್ ಬತ್ತಿನಕ್ಲಿ ಪಿರ ಹೊಡಿಪುಂಡು ಬಟ್ ಎನಿ ಹೌ ಹಿಂಗೆ ಡೌಟ್ 7 o'clock ಒಂದು ಸ್ಟಾರ್ಟ್ ಆಪುಂಡು ಸೊ ಇತ್ತೆ 5:30 ಇಡ್ದು 7 ಮಿನಿಟ್ ಮೇ ಬಿ 8 ಮಾಡ್ಬಿಟ್ಟು ತೋಡಿ ಎಂಚಂದು ಹೆಂಗೆ ಫಸ್ಟ್ ಟೈಮ್ ಬಲ ಗೊತ್ತಿದ್ದಿ ಅಂತ ಎಕ್ಸೈಟ್ ಆದಲ್ಲೇ ಬಲ್ಪ ರಾಜ್ಯ ನಾನು ಅರ್ಥದ ನಂಗೆ ಓಪನ ಓಡಾಡೆ ಮುಟ್ಟಾರೆ ಈ ಚಾವಡಿ ಮೂಲ ಜಾಸ್ತಿ ಆದಿತ್ತ ಕಫಾರ್ ಒಂದು ಮೂಲೆಗೆ ಅಂದ್ರೆ ವ್ಯೂವರ್ಸ್ ಜಾಸ್ತಿ ಬರ್ತಾರೆ ನಂದ ಎನ್ನ ಜಾಸ್ತಿ ಬರ್ತಾರೆ ಅಂದ್ರೆ ಎಂಗ್ಲ ಕಫಾರ್ ಒಂದು ಆಡಲ್ಲ ಎಂಜಾಯ್ ಮಾಡ್ಕೊಡು ವೆರಿ ಇಂಪಾರ್ಟೆಂಟ್ ಎಂಜಾಯ್ ಮಾಡ್ಬಿಡತ್ತೆ ಇದು ತೊಗೊಂಡು ಲಾಂಗ್ ಫುಲ್ಲು ಒಂದು ಶೇಖ್ ಜಾಯದ್ ರೋಡ್ ಆ್ಯಕ್ಚುಲಿ ನಮ್ಮ ಊರು ನ್ಯಾಷನಲ್ ಹೈವೇ ಅನ್ಪನ ಅಂಚನೆ ಮುಲ್ತ ಆ್ಯಕ್ಚುಲಿ ಶೇಖ್ ಜಾಯದ್ ರೋಡ್ ಬಂದು ನೆಟ್ಟು ಒಂಜೊಂದು ಸೆಕೆಂಡ್ ಐತದ ಗಾಡಿ ಮೂವ್ ಒಂದು ఇప్పుడు 100 ಬುಜ್ಜಿ ಬಟ್ ಇನ್ನಿದಿಲ್ಲ ಇನ್ನು ಎಂಕ್ಲಿ ನಡ್ತಾ ಬಂದಿಲ್ಲ ನೆಟ್ಟು ಸಾಮ್ರಾಜ್ಯ ರಾಣಿ ಬಗ್ಗೆ ರಾಜೆ ಕೆಲವು ಸೆಕೆಂಡ್ ಮಟ್ಟ ಮಾತ್ರ ಸಾಮ್ರಾಜ್ಯ ಹೊರ ಸ್ಟಾರ್ಟ್ ಆಗುವಾಗ ಮೇ ಬಿ 10 ಸೆಕೆಂಡ್ ಒಂದು ಓಪನ್ ಆವು ಅದು ಬಿಟ್ಟು ಕ್ಲೋಸ್ ಇಪ್ಪುಂಟು ರೋಡ್ ಫುಲ್ಲು ನೀವೆಂದಿ ಪರದ ದುಬೈದಾಗುಲ್ರ ಪ್ರಜದ ರಾಯಮ್ ಜೊತೆ ಪೇರುಂದು ಬಟ್ ತೂಲೆ ಅಂಚತ್ತು ಏತು ಬೇಗ ಪಾರ್ ಬೈದೇರು ಬಣ್ಣ ತೂಲೆ ಲಕ್ಷ ಕಟ್ಟಿಡ ಆಲ್ರೆಡಿ ಜಾಯ್ನ್ ಆದಂಡು ಎಂಜ ಆಪುಂಡು ಬಾಲ ಅಲ್ಲ ಸೌಂಡ್ ಬರೋದಿದ್ದ ಎನರ್ಜಿ ಬರ್ತುಂಡು ಬಟ್ ರನ್ ಬರೀತೆ ಜಾಪಣಿತ ಕ್ರೌಡ್ ಉಂಟು ಸ್ಲೋ ಬೋರ್ಡ್ ಅಂತ ಬರ್ತು ಅಲ್ಲಿ ಬಲ್ತೊಂದಲ್ಲ ನಡ್ಕೊಂಬಂದಿಲ್ಲ ನಿನ್ನ ಬಲಿ ಬಲಿ ನಡಪನೆಗೆ ಸಮ ಆತಂಡು ಆ್ಯಕ್ಚುಲಿ 7 ಗಂಟೆ ಬಂದು ಬೇಗ ಸ್ಟಾರ್ಟ್ ಮಾಡ್ತಾರೆ ಅಜೆ ಮುಕ್ಕಾಲಿಗೆ ಸ್ಟಾರ್ಟ್ ಆಗ್ತಲ್ಲ ಅಣ್ಣ ಬಲಿ ಕೊಡೋದಾ ಸ್ಪೀಡ್ ಬಲ್ ಪೇರ್ಲ ಕ್ರೌಡ್ ಉಂಟದ ಆ್ಯಕ್ಚುಲಿ ಮುಖ್ಯ ಸ್ಪೀಡ್ ಬಲ್ ಪೇರ್ ಸುಲಭ ಸ್ಪೀಡ್ ಹೊಡೆದು ನಾಯಿ ಬಿಡೋಡು ಅವ್ರು ಅಗ್ಗಿನ ನಾಯಿ ಬಿಡೋಡು ಆಟೋಮೆಟಿಕ್ ಬಲಿ ಪೇರ್ ಬಚ್ಚಾವ್ ಪಿರೋಡತ್ತೆ ಯಾನಿದ್ದು ಸೈಡ್ ಇಲ್ಲ ಬಲ್ತೊಂದು ಕಾಡೆ ಕಾಡೆ ಎಂಚ ಅನ್ಸುಂಡು ಬ್ಯಾಚುಲರ್ ಬಲ್ ದೊಡ್ಡ ಮಾರೆ ಬ್ಯಾಚುಲರ್ ಬಲ್ ನೋಡೆ ಬಲಿ ಫುಲ್ಲು ಮೇರೆಗೆ ಬ್ಯಾಚುಲರ್ ಇಪ್ಪನಾಗ ದೂರಲ್ಲ ಪೋರ ಬಲ್ಪರ ಅವನಿದ್ದ ನಿತ್ಯ ತುಲೆಗೆ ಬಿಡಿದಿ ಬರ್ತೀನೇ ನಾನು ಬಿಡಿದ್ದು ಬಲಿ ಬರ ಹಬ್ಬಜೆ ಒಟ್ಟಿಗೆ ಬಲಿ ಕೊಡ್ದೆ ಹಲೋ ಇನ್ನ ಧ್ಯಾನ ಎನರ್ಜೆಟಿಕ್ ಆದಿಲ್ಲ ಗೊತ್ತಾಪಂಡ ನಿಕ್ಲಾಗ ಏರ್ ಎನರ್ಜಿ ಇಲ್ಲ ಆ್ಯಕ್ಚುಲಿ ಹುಷಾರಿಪ್ಪನ್ನಾಲ ಯಾನೆ ಅನ್ನ ಎನರ್ಜಿ ಉಂಟು ಏನು ಎನರ್ಜಿ పోతుంది మొన్న వాయిసే పోతుండు నిజం ఎనర్జీ ఉండు సో బట్ ಜಾಸ್ತಿ ಸ್ಪೀಡ್ ಬಲ್ಪರ್ಲ ಬುಜಿ ಫುಲ್ ಕ್ರೌಡ್ ಉಂಡು ಆ್ಯಕ್ಚುಲಿ ಖುಷಿ ಗೊತ್ತುಂಡು ದುಬೈ ಇರ್ದೆ ದುಬೈ ರನ್ ಪ್ರತಿ ಪುನೊಂದು ಈ ಪೊಂಜೋಲ್ ನಾಲ್ಕು ಇಲ್ಲಡೆ ಇಪ್ಪಿರತ್ತ ಮಾರೆ ಕುಲ್ದು ಇನ್ನೊಂದು ಕುಲ್ಲೊಂದು ಇಲ್ಲಡೆ ಇಪ್ಪಿರತ್ತ ಈಗ ಒಂದು ಬಲಿಪಾಡು ಬಂದು ದೀಪುನ ದುಬೈ ರನ್ ವಿಷಯ ಆತೆ ಹೆಂಗೊಲಿಗೆ ಗಂಜಿ ಹೆಂಗೊಲಿಗೆ ಹೌದು ವಿಷಯ ಏನ ಬಂದಾಗ ನಿಕ್ಕ ಸೈಡ್ ಒಂದು ಇಪ್ಪೊಡ್ದೇರಲ್ಲ ಗಟ್ಟಿದಪ್ಪ ದಾಲ ಮೀನು ಪೂರಿ ಯಾರಪ್ಪ ತೆರೆದು ಜಂಗುಲು ಅದಕ್ಕೋಸ್ಕರ ಹಂಗೆ ಓಡ್ತೀನಿ
ಓಕೆ ಹೆಂಗೆ ಅರ್ಧ ಉಂಡು 3 ಕಿಲೋಮೀಟರ್ ಉಂಟು 40 ಕಿಲೋಮೀಟರ್ ಉಂಟು. ಸೊ ಇದಂಗೆ ಬುರ್ಜ್ ಖಲೀಫಾ ಸೈಡ್ ಹೋಗೋದಿಲ್ಲ ಹಿಂಗೆ ಇದು ಬಿಟ್ಟು ಗೊತ್ತಿದ್ದ ಬುರ್ಜ್ ಖಲೀಫಾದ ಎಂಟ್ರೆನ್ಸ್ ಒಡೆಗೆ ಒಂದು ಎಂಚಂದು ಸ್ವಲ್ಪ ಒಂದು ಆ್ಯಕ್ಚುಲಿ ಮೂಲುಂಡು ಒಂದಿನ ಪೋಡಪ್ಪ ಕುಲಾಯಿಗೆ ಹೋದು ಕುಲ್ಲೋಡು ಒಂದಿನ ಹಣಲ್ಲ ಅದು ಹೊಡೆದಿ ಏಪಲ್ಲ ಆಸೆ ಮಾವನದಿ ಹುಡುಗೆ ಐದಲ್ಲ ಕಾಸು ಹೊರಡ್ತಾ ಒಂದು ಆಗ್ತದೆ ಬುರ್ಜ್ ಖಲೀಫಾದ ಎಂಟ್ರೆನ್ಸ್ ಕುಲಾಯಿ ಹೋರೆ ಹೋಗೋಣ ಓಕೆ ಬಾಯ್ ಹೋಗುನು ಓಡಿ ಯಾರ ಮೂಲೆ ಇಲ್ಲೇ ಬರ ಬರ ಹೆಂಗೆ ಹಾಕಿ ಬಚ್ಚಿದ್ದೀವಿ ನಾನು ಬಿಡಿದ್ದು ಒಂಚೂರು ಸ್ವೆಟ್ಟಿಂಗ್ ಆಗೋದಿಲ್ಲ ಇಟ್ಸ್ ಓಕೆ ಆಂಡ್ 4 ಕಿಲೋಮೀಟರ್ ಆಂಡ್ 1 ಕಿಲೋಮೀಟರ್ ಇಪ್ಪು ನಾತೆ 1 ಕಿಲೋಮೀಟರ್ ನಾನು ಓನ್ಲಿ 1 ಕಿಲೋಮೀಟರ್ ಆಗ್ತೆ 4 ಕಿಲೋಮೀಟರ್ ಖಾಲಿ ಎಷ್ಟು ಟೈಮ್ ಬಂತು ಅರ್ಧ ಗಂಟೆ ಬೋಡ ಹಾಂ ಅರ್ಧ ಗಂಟೆ ಆಂಡ್ ಅದೇ 35-40 ಮಿನಿಟ್ಸ್ ಅದೇ ಒಂದು ಆ್ಯಕ್ಚುಲಿ ಸೀರಿಯಸ್ ಅದು ಬಲ್ದು ಜಂಗ್ಲಿ ಆ್ಯಕ್ಚುಲಿ ಮಾಡೋಣ ಒಂದೇ ಬಲಿ ಫೋನ್ ಒಂದೇ ವಾಕಿಂಗ್ ಒಂದು ಸ್ಪ್ರಿಂಟ್ ಬಂದಾಯ್ತು ಅದೇ ಸೊ ಆಲ್ಮೋಸ್ಟ್ ಆಣಿದೆ ಕ್ಲೋಸ್ ಅಲ್ಪ ಪೊಯ್ खाली बलि पुनः एंजॉय आन बलि मोमेंट है awesome bye line vatta we have then for your hungry tummy we know you guys are tired finish you know what you can go straight there now let's have open and if you want to reward yourself with the champions finish la enjoy da bari vishayanda keep them joining us don't forget to tell us where you're from guys if you're representing a company a group ಕೈ ಬಿಡ್ತೀವಲ್ಲೋ ಆ್ಯಕ್ಚುಲಿ ನಮ್ಮ 5 ಕಿಲೋಮೀಟರ್ಸ್ ರನ್ನ ಚಾಲೆಂಜಿನ ಕಂಪ್ಲೀಟ್ ಮಂತ ಸೊ ನೆಟ್ ಎಕ್ಸ್ಪೀರಿಯನ್ಸ್ ನೇಪಾಳ ಏನಾಡಿ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿ ಉಲ್ಟಾ ಸೊ ನೆಟ್ ಎಕ್ಸ್ಪೀರಿಯನ್ಸ್ ನಿನ್ನ ಹಸ್ಬೆಂಡ್ ಒಂದು ಎಕ್ಸ್ಪೀರಿಯನ್ಸ್ ಇದು ಆಸಮ್ ಹೆಂಗಂತ ಮಸ್ತ್ ಖುಷಿ ಅಂಡ್ ಡ್ರೈವರ್ನಾಗ ಎಕ್ಸೈಟ್ ಆದಿತ್ತೆ ಅನೇ ಫ್ರೆಂಚ್ ಆಪಣಿಂದ ದಾದ ವಿಷಯನ అయితే ಮಿತ್ತು ನಂಗೆ ಹುಷಾರ್ಲೆ ಜಾಣದ ಸೊ ದಾದನ ಗೊತ್ತಿದ್ದ ಮೂಲ ಬತ್ತು ಜಾಯ್ನ್ ಆಗಿ ಬೊಕ್ಕ ಹೆಂಗೆ ಹೆವಿ ಮೋಟಿವೇಶನ್ ದಿಕ್ಕಿನ ಮೂಲ ಡ್ರೈವರ್ನಾಗ ಜನಕ್ಕೂ ಅಂಜನ ಪೂರ ಸ್ಮೈಲ್ ಹಿಡಿಪೇರು ಹೆಂಗೆ ಕೊಂಚ ಉನ್ನಿಸೆ ಮಾತ್ರ ಗೊತ್ತಂಡು ನಿಕ್ಲಿಗೆ ಎದ್ದು ತಯಾರು ಆದಿಪ್ಪಡು ನಿಕ್ಲಿಗೆ ಆಪುಜಿ ಬಂದಿಪ್ಪಣದು ಅಪ್ಪ ನಿಕ್ಲಿ ಮೂರು ಸ್ಮೈಲ್ ದಿಲ್ಲ ಖಾಲಿ ಡ್ರೈವರ್ ನಿಕ್ಲಿ ನಾ ಸ್ಮೈಲ್ ಬೊಕ್ಕು ನಿಕ್ಲಿ ಮೋಟಿವೇಟ್ ಮಾಡ್ತೀವಿ ಡ್ರೈವರ್ ನಿಕ್ಲಿ ಸ್ಮೈಲ್ ಅಕ್ಕಲ ಸ್ಮೈಲ್ ಕೊಟ್ಟು ಅಪ್ಪ ಇಂಗ್ಲಿ ಸಮಥಿಂಗ್ ಮೋಟಿವೇಟ್ ಆದಿತ್ತು ಎಂಗ್ಲು ಸೊ ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಒಕ್ಕಡು ಜನ ಬಂದಾಗ ಲೈಫ್ ಏನನೇ ಆವಡು ನೀನು ಚಾಲೆಂಜ್ ಅಟೆಂಡ್ ಮಾಡ್ಕೊಂಡು ಇಪ್ಪಡು ಡ್ರೈವರ್ ಬಂದಾಗ ಆ ಚಾಲೆಂಜ್ ಅಟೆಂಡ್ ಮಾಡ್ತಾನೆ ನಮ್ಮನ್ನು ರಿಫ್ರೆಶ್ ಆಗೊಂದಿಪ್ಪ ಮೈಂಡ್ ಅಂಚ ಬನ್ನೊಂದು ಏನು ಬಿಡೋದಿಲ್ಲ ನನಗೇನ್ಗ ದಾದಾ ಏನೋ ಮೋನೆ ಗೊತ್ತಿಪ್ಪು ಏತ್ ಎಕಡೆ ಮಸ್ತ್ ಒಂಥರ ಸಿಕ್ಕದಲ್ಲೇ ಕೈತೆ ಇತ್ತೊಂಥರ ಎನರ್ಜಿ ಬೈದು ನೆನಪು ವಾಯ್ಸ್ ಒಂದು ಬೋತೋಣ ಆಸ್ತೆ ಪಕ್ಕದಾಲ ಉಂಡಿದ್ವಿ ಸೊ ಯಾನೊಂದು ಮಸ್ತ್ ಎಂಜಾಯ್ ಮಾಡ್ತೆ ಸೊ ಹೆಂಗೊಂದರ ಹ್ಯಾಪಿ ಫೀಲ್ ಆಗೋದು ಬಿಕಾಸ್ ದಟ್ ಟಾಸ್ಕಿನ ಕಂಪ್ಲೀಟ್ ಮಾಡ್ತೆ ಅಲ್ಲಿಂದ ಅವಳು ಈ ಟೈಮ್ ಮಸ್ತ್ ಎಂಚನ ಅಂತೀರ ಮಸ್ತ್ ರಫ್ ಕಂಡೀಷನ್ ಇಡೋದು ಬಟ್ ಹುಷಾರಿಜ್ಜಿ ಒಂದು ಸೈಡ್ ಮೇಕೈ ಬೇನೆ ಕರೆ ಬೇನೆ ಕೋಡಂದು ಸರಿ ವೀಕ್ಸ್ ಪೂರ ಪೂಜೆ ಫುಲ್ ರೆಡಿ ಆದ ನೀಡಿ ಮಾರ್ನಿಂಗ್ ಬೇಗ ಲಕ್ಕದು ರೆಡಿ ಆದ ಬೈದ ಸೊ ಇನ್ನೊಂದರ ಟಾಸ್ಕದಲ್ಲೇ ಕಾಂಡ ಸೊ ಆ ಟಾಸ್ಕ್ ಕಂಪ್ಲೀಟ್ ಮಂತದ ಸೊ ಪ್ರೌಡ್ ಅವನು ಅವತ್ತಂದ್ರೆ ಬೇಗ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತದ ಅವಳೊಂದು ಖುಷಿ ಅವನು ರೆಸ್ಟ್ ಇಪ್ಪಂದೆ ರೆಸ್ಟ್ ಮಾಡ್ತದ ಹೋಟೆಲ್ ರೆಸ್ಟ್ ಮಾಡ್ತದ ಕಂಟಿನ್ಯೂಸ್ ಆದ ರನ್ ಮಂತೊಂದು ವಾಕಿಂಗ್ ಮಂತೊಂದಿತ್ತ ದಯಪಂಡ ಫುಲ್ ರನ್ ಮಂತೊಂದಿದ್ದ ದಯಪಂಡ ಫುಲ್ ರನ್ ಮಂತೊಂದ ಆತ ನಡ್ಜಿದ್ದಿ ಸೊ ರನ್ ವಾಕಿಂಗ್ ಸಹ ಮಂತೊಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ತದ ಸೊ ನೆಕ್ಸ್ಟ್ ಇಯರ್ ನಿಂಕಲ್ಲ ಏನಾನಲ್ಲ ನಿಂಗಲ್ಲ ನೀವು ಅನ್ಸುತ್ತಾರೆ ನೆಕ್ಸ್ಟ್ ಟೈಮ್ ಎಂಕಲ್ಲ ಜೊತೆ ಜಾಯ್ನ್ ಅಲ್ಲ ನೆಕ್ಸ್ಟ್ ಇಯರ್ಸ್ಲ ನಮ್ಮ ಪಾರ್ಟಿಸಿಪೇಟ್ ಮಾಡ್ತಿತ್ತಾಡೆ ವ್ಯೂವರ್ಸ್ ಕಮೆಂಟ್ ಮಾಡ್ತಿದ್ದು ಬೇರೆ ಅನ್ಕೊಂಡು ನಿಂಗೆ ಗೊತ್ತಾಗ್ಬಿಟ್ಟು ಆ್ಯಂಡ್ ಅಂಚೆನೆ ಬಾಕಿ ದಾಖಲು ಹೊಸ ತಿತ್ತಾಡ ಅಂಡ್ ನಿಮಗೆ ಹೊಸ ವ್ಯೂವರ್ಸ್ ಅದಿತ್ತಾడు ಸಬ್ಸ್ಕ್ರೈಬ್ ಅಂತ ಸ್ವಲ್ಪ ತಪ್ಪು ಕೊಟ್ಟಿದೆ ನಾನು ತುಂಬ ಎಡಿಟ್ ಕಂಟೆಂಟ್ ಬರೋದುಂಡು ಅಲ್ಲಿ ನೆಕ್ಸ್ಟ್ ವೀಕ್ ಅಂತೂ ಬಾರಿ ಸೂಪರ್ ಕಂಟೆಂಟ್ ಬರೋದುಂಡು
ಎಂಕುಲು ಎಕ್ಸೈಟ್ ಅದುಲ್ಲ ಒಕ್ಕ ಎವ್ರಿ ಈ ವೀಕೆಂಡ್ ದಾಂಡಲ ಸಮಥಿಂಗ್ ಒಂಜಿ ಔಟ್ಸೈಡ್ ಪೋಪುನ ಅದು ಪಡೆ ಜನ ಇಲ್ಲಡೆ ದಾಂಡಲ ಚಾಲೆಂಜ್ ಲೈಕ್ ಪ್ರತಿ ಎವ್ರಿ ವೀಕೆಂಡ್ ಲಾಗ್ ಬರೋದು ಎప్పుడు ಸೊ ಮಿಸ್ ಮಾಡ್ಪಂದೆ ಸ್ಟೇ ಟ್ಯೂನ್ ಅಂಚನೆ ಮಾತೆಲ್ಲ ಸೇಫ್ ಆದ ಹ್ಯಾಪಿ ಹೆಲ್ದಿ ಆದಿಪ್ಪುಲೆ ಅವತ್ತ ನಿತ್ಯ ಅಂತೂ ಡ್ರಿಂಕ್ ವಾಟರ್ ಡ್ರಿಂಕ್ ಮೋರ್ ವಾಟರ್ ಅವು ಜೊತೆ ಗೊತ್ತಾನೆ ಕರೆಕ್ಟ್ ಡ್ರಿಂಕ್ ಮಸ್ತ್ ಬರೋದು ಹೈಡ್ರೇಟ್ ಅವರ ಬಲ್ಲಿ ಹೈಡ್ರೇಟ್ ದಿವಡ್ ಬಾಡಿನ ಫುಡ್ ಲಾತೆ ಫುಡ್ ಒಂದಿನೊಂದು ಗಟ್ಟಿ ಮುಟ್ಟಾದ ಇಪ್ಪುಲೆ ಪಂದೆ ಆರೋಗ್ಯನ ಸೇಫ್ ಆದತ್ತು ಅಲ್ಲೇ ಅಂಚನೆ ನಮ್ಮನ ಒಂಜಿ ಲಾಗ್ ನಂದು ಮಿಸ್ ಮಾಡ್ಪಂದೆ ಎವ್ರಿ ವೀಕ್ ಚಾಚು ತಪ್ಪದೆ ಲೈಕ್ ಬರ್ಲಿ ಕಮೆಂಟ್ ಮಾಡ್ಲೆ ಶೇರ್ ಮಾಡ್ಲೆ ಮಾಡ್ಪಲೆ ಕಮೆಂಟ್ ಮಾಡ್ಲೆ ಸೊ ಮೊದಲು ಬಿಟ್ಟು ಮಾತಾಡೋದು ಫೋನ್ ಕ್ಲೋಸ್ ಇಡೀ ಕ್ಲೋಸ್ ಮಾಡ್ಕೊಳ್ಳಲ್ಲ ನಾನು ಮೊದಲು ಬಿದ್ದಾಡುವ ಅನ್ನ ಸೊ ಬಾಯ್ ಬಾಯ್ ಟೇಕ್ ಕೇರ್ ಸಿ ಯು